ದೇರಳಕಟ್ಟೆಯ ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಆಶ್ರಯದಲ್ಲಿ ಬಾಹ್ಯ ನರಶಸ್ತ್ರ ಚಿಕಿತ್ಸಾ ಶಿಬಿರವು ಜನವರಿ 18ರಿಂದ 30ರವರೆಗೆ ನಡೆಯಲಿದೆ ಅಂತ ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಉಪ ಅಧೀಕ್ಷಕರಾದ ಡಾ ಪ್ರಕಾಶ್ ಸಲ್ಡಾನ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ದೇರಳಕಟ್ಟೆಯ ಪ್ರತಿಷ್ಠಿತ ಆಸ್ಪತ್ರೆಯಾದ ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯು ಕಳೆದ ಹಲವಾರು ವರ್ಷಗಳಿಂದ ಕರಾವಳಿ ಕರ್ನಾಟಕ, ಕೇರಳ ಮತ್ತು ಉತ್ತರ ಕರ್ನಾಟಕದಾದ್ಯಂತ ಈ ಆಸ್ಪತ್ರೆಯನ್ನ ಸಂದರ್ಶಿಸುವ ರೋಗಿಗಳಿಗೆ ಕೈಗೆಟಕುವ ವೆಚ್ಚದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನ ನೀಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದೇವೆ. ಶಿಬಿರದಲ್ಲಿ ಉಚಿತವಾಗಿ ತಜ್ಞರ ಸಮಾಲೋಚನೆ, ರಕ್ತ ಪರೀಕ್ಷೆ ಮತ್ತು ಎಕ್ಸ್ರೇ ಹಾಗೂ ಇನ್ನಿತರ ನರ ಸಂಬಂಧಿತ ಪರೀಕ್ಷೆಗಳನ್ನು ರಿಯಾಯಿತಿಯಲ್ಲಿ ಮಾಡಲಾಗುವುದು. ಶಸ್ತ್ರಚಿಕಿತ್ಸೆಯನ್ನ ಆಯುಷ್ಮಾನ್ ಕರ್ನಾಟಕ ಮತ್ತು ಕೇರಳ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿಯಲ್ಲಿ ಉಚಿತವಾಗಿ ಮತ್ತು ಯೋಜನೆಗೆ ಒಳಪಡದಲ್ಲಿ 50% ರಿಯಾಯಿತಿಯಲ್ಲಿ ಮಾಡಲಾಗುವುದೆಂದು ಹೇಳಿದರು. ಪ್ಲಾಸ್ಟಿಕ್ ಸರ್ಜರಿ ವಿಭಾಗ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ದೇರಳಕಟ್ಟೆಯ ವತಿಯಿಂದ ನಾವು ಒಂದು ಬಾಹ್ಯ ನರ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದು ಈ ತಿಂಗಳ ಜನವರಿ 18ರಿಂದ 30 ತಾರೀಕುವರೆಗೆ ನಡೆಯಲಿದೆ. ನಮ್ಮ ತಜ್ಞ ವೈದ್ಯರುಗಳಾದ ಡಾಕ್ಟರ್ ದೇವಿ ಪ್ರಸಾದ್ ಮತ್ತು ಡಾಕ್ಟರ್ ಪ್ರದೀಪ್ ಕುಲಾಲ್ ಇಲ್ಲಿ ಈ ಶಿಬಿರದಲ್ಲಿ ಸಮಾಲೋಚನೆ ಮಾಡಲು ಲಭ್ಯರಿರುತ್ತಾರೆ. ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೆ ಈ ಶಿಬಿರ ನಡೆಯಲಿದೆ. ದಿನಾಲು ವಾರದ ರಜಾ ದಿನ ಹೊರತುಪಡಿಸಿ ಇದು ಸಮಾಲೋಚನೆ ಉಚಿತವಾಗಿ ನಡೆಸಲಾಗುವುದು. ಹಾಗೆ ಕೆಲವು ರಕ್ತ ಪರೀಕ್ಷೆ ಮತ್ತು ಎಕ್ಸ್ರೇ ಅನ್ನು ಕೂಡ ಉಚಿತವಾಗಿ ಮಾಡಲಾಗುವುದು. ಒಂದು ವೇಳೆ ಅವಶ್ಯಕತೆ ಇದ್ದರೆ MRI ಮತ್ತು ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಹೇಳ್ತೀವಿ, ಅದನ್ನು ಕೂಡ ಮಾಡಿ 50% ರಿಯಾಯಿತಿ ದರದಲ್ಲಿ ಮಾಡಲಾಗುವುದು. ಒಂದು ವೇಳೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಇದನ್ನು ನಮ್ಮ ಸರ್ಕಾರದ ಇತರ ಆರೋಗ್ಯ ಯೋಜನೆ ಅದರ ಅಡಿಯಲ್ಲಿ ಉಚಿತವಾಗಿ ಮಾಡಲಾಗಿದೆ. ಅನಂತರ ಏನಪೋಯ ಆಸ್ಪತ್ರೆಯ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ದೇವಪ್ರಸಾದ್ ಎಸ್ ಅವರು ಮಾತನಾಡಿ, ನರಗಳ ತೊಂದರೆಗೊಳಗಾಗಿ ಶರೀರದ ನಾನಾ ಸ್ಪರ್ಶ ಜ್ಞಾನವಿಲ್ಲದೆ ವಿಕಲತೆಯನ್ನ ಹೊಂದಿದ್ದು ಜೀವನದಲ್ಲಿ ಅಸಂತುಷ್ಟವನ್ನ ಹೊಂದಿರುತ್ತಾರೆ. ಇವುಗಳಲ್ಲಿ ಮುಖ್ಯವಾಗಿ ಮಣಿಕಟ್ಟಿನ ದೌರ್ಬಲ್ಯ, ಮುಖದ ಪಾರ್ಶ್ವವಾಯು, ಪಾದದ ನರ ದೌರ್ಬಲ್ಯ, ಬೆರಳಿನ ನರ ದೌರ್ಬಲ್ಯ ಮತ್ತು ನರದ ಗೆಡ್ಡೆಗಳು ಇವುಗಳನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಸರಿಪಡಿಸಬಹುದಾಗಿದೆ ಎಂದು ಹೇಳಿದರು. ನರ್ವ್ ಸರ್ಜರಿ ಅಂದರೆ ಎಲ್ಲರೂ ನ್ಯೂರೋ ಸರ್ಜನ್ ಅಂತ ತಿಳ್ಕೊಳ್ತಾರೆ. ಆದರೆ ಇದು ಪೆರಿಫರಲ್ ನರ್ವ್ ಸರ್ಜರಿ ಅಂತ. ಬಾಹ್ಯ ನರ ಅಂದರೆ ಪೆರಿಫರಲ್ ನರ್ವ್. ಅಲ್ಲಿ 2 ಥರ ಇರ್ತದೆ, ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಒಂದು ಪೆರಿಫರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ತಲೆ ಒಳಗಡೆ ಇರೋ ಮೆದುಳು ಮತ್ತು ಬೆನ್ನುಹುರಿಯಲ್ಲಿರೋದು ಸ್ಪೈನಲ್ ಕಾರ್ಡ್. ಇದು ಬಿಟ್ಟು ಹೊರಗಡೆ ತುಂಬ ನರಗಳಿರ್ತವೆ. ಇದಕ್ಕೆಲ್ಲ ಅವಾಗವಾಗ ಏಟಾಗೋದು ಅಥವಾ ಬ್ರೇಕಲ್ ಪ್ಲೆಕ್ಸಸ್ ಇಂಜುರಿ ಇತ್ತು, ಆಕ್ಸಿಡೆಂಟ್ನಲ್ಲಿ ಫುಲ್ ಕೈ ಪ್ಯಾರಲೈಸಿಸ್ ಆಗಿರ್ತದೆ ಅಂಥವ್ರಿಗೆ. ಮತ್ತು ಕೆಲವರಿಗೆ ಮುಖದಲ್ಲಿ ಪ್ಯಾರಲೈಸಿಸ್ ಆಗ್ತದೆ, ಒಂದು ಸೈಡ್ ಮುಖ ತಿರುಗಿರ್ತದೆ, ಫೇಶಿಯಲ್ ನಾವು ಪಾಲ್ಸಿ ಅಂತ ಹೇಳ್ತೇವೆ. ಅದು ಕೆಲವರಿಗೆ ಆಪರೇಷನ್ ಟೈಮಲ್ಲಿ ಕಾಂಪ್ಲಿಕೇಶನ್ ಆಗಿ ಆಗ್ತದೆ, ಕೆಲವರಿಗೆ ತನ್ನಷ್ಟಕ್ಕೆ ಆಗುವಂತಿರ್ತದೆ, ಅಥವಾ ಕೆಲವರಿಗೆ ಪೆಟ್ಟಾಗಿ ಆಗುತ್ತದೆ. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಅಂತ ತುಂಬ ಜನರಿಗೆ ಗೊತ್ತೇ ಇರೋದಿಲ್ಲ. ಹಾಗೆ ಎಷ್ಟೊಂದು ಜನ ಮೆಡಿಕಲ್ ಹೆಲ್ಪ್ ಸೀಕ್ ಮಾಡಲಿಕ್ಕೆ ಬರೋದೇ ಇಲ್ಲ. ಅಂಥವರಿಗೆ ಒಂದು ಆಪರ್ಚುನಿಟಿ ಇದು. ಆಮೇಲೆ ಇದು ತುಂಬ ಕ್ಲಿಷ್ಟಕರವಾದ ಆಪರೇಷನ್, ಅಂದರೆ ಮೈಕ್ರೋ ಸರ್ಜರಿಯಿಂದ ಮೈಕ್ರೋಸ್ಕೋಪಲ್ಲಿ ಮಾಡುವಂಥ ಆಪರೇಷನ್. ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಅವೈಲೇಬಲ್ ಇರೋದಿಲ್ಲ. ಅದಕ್ಕೆ ಕೆಲವು ಹೈಯರ್ ಸೆಂಟರ್ಸಲ್ಲಿ ಮಾತ್ರ ಅವೈಲೇಬಲ್ ಇದೆ. ನಮ್ಮ ಹಾಸ್ಪಿಟ್ಲಲ್ಲಿ ಇದೆಲ್ಲ ಫೆಸಿಲಿಟಿ ಇರೋ ಕಾರಣ ನಾವೊಂದು ಆಲ್ರೆಡಿ ನಮ್ಮ ಆಸ್ಪತ್ರೆ ಎಲ್ಲ ಸ್ಕೀಮ್ಗಳಲ್ಲಿ ಇದನ್ನು ತುಂಬ ಕಡಿಮೆ ರೇಟಲ್ಲಿ ಮಾಡ್ತಾ ಇದ್ದೇವೆ. ಈ ಸಂದರ್ಭ ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರದೀಪ್ ಕುಲಾಲ್, ವೈದ್ಯಕೀಯ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರಾದ ಡಾ ಮೊಹಮ್ಮದ್ ಗುತ್ತಿಗರ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.